ವಿರಾಮದ ಬಳಿಕ ಮತ್ತೆ ನಮ್ಮ DRP ನಮ್ಮ ರುಚಿಕರ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಒಂದು ಸ್ವೀಟ್ ಅಂತೂ ರೆಡಿ ಮಾಡಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾ ಅಂತಿದ್ರು, ಏನಂತ ಕೇಳುವ. ಎಸ್ ಮ್ಯಾಮ್, ಇವಾಗ ಪೊಟ್ಯಾಟೋದಿಂದಲ್ಲ ಏನು ಹೇಳಿದ್ರಿ ನೀವು? ಆಲೂಗಡ್ಡೆ ಕಟ್ಲೆಟ್ ಮಾಡೋಣ. ಆಲೂಗಡ್ಡೆ ಕಟ್ಲೆಟ್ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಫಸ್ಟ್ ನೀರು ಕೊಡಿ. ನೀರು ಬೇಕಾ? ಫಸ್ಟಿಗೆ ನೀರು ಕೇಳ್ತಾ ಇದ್ದೀರಾ? ಓಕೆ, ನೀವು ಅಂದರೆ ಇದು ಅವಲಕ್ಕಿ ಹಾಕ್ತಿದ್ದೀರಾ? ಗಟ್ಟಿ ಅವಲಕ್ಕಿ. ಹಾಂ, ಓಕೆ. ಗಟ್ಟಿ ಅವಲಕ್ಕಿ ಅಲ್ಲ? ಓಕೆ, ಇದನ್ನು ಹೇಗೆ ಏನು ತೊಳೆದು. ಹಾಂ, ಓಕೆ. ಈ ಥರ ತೊಳೆದು ಹಾಂ, ಓಕೆ. ಆಮೇಲೆ ಸ್ವಲ್ಪ ಸ್ಟ್ರೈನ್ ಮಾಡಿ. ಹಾಂ, ಓಕೆ. ಹಾಗೆ ಡ್ರೈ ಆಗಿ ಹಾಕೋದಕ್ಕಿಂತ ಈ ಥರ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕಾ? ಓಕೆ. ನೆಕ್ಸ್ಟು ಪೊಟೊಟೊ, ಬೇಯಿಸಿದ ಬಟಾಟೆ. ಹಾಂ, ಬೇಯಿಸಿದ ಬಟಾಟೆ ಅಂತ ತಗೊಳ್ಳಿದ್ರಲ್ಲ, ಅದನ್ನು ಸ್ಮ್ಯಾಶ್ ಮಾಡಬೇಕು. ಓಕೆ, ಜನ 2 ಪೊಟೆಟೊ ತಗೊಂಡಿದ್ದೀರಾ? ಹಾಂ. ಓಕೆ, ಪೊಟೆಟೊ ಅಂತೂ ಸ್ಮ್ಯಾಶ್ ಆಗಿದೆ. ನೀವು ಬೇಯಿಸುವಾಗ ಏನು ಉಪ್ಪೇನಾದರೂ ಹಾಕಿದ್ರಾ? ಇಲ್ಲ, ಪೊಟೆಟೊಕ್ಕೆ ಇವಾಗ ಎಲ್ಲ ಆ್ಯಡ್ ಮಾಡ್ತೇನೆ. ಓಕೆ. ನೆಕ್ಸ್ಟು ನೀರಲ್ಲಿ ನೆನೆಸಿಟ್ಟದ್ದ? ಹಾಂ, ಅವಲಕ್ಕಿ ಅಲ್ಲ? ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಓಕೆ. ಏಕೆ ಏನು ನಾರ್ಮಲ್ ಅವಲಕ್ಕಿಗಿಂತ ಗಟ್ಟಿ ಅವಲಕ್ಕಿ ಅಂದರೆ ಚೆನ್ನಾಗಿ ಬರುತ್ತೆ? ಚೆನ್ನಾಗಿ ಬರುತ್ತೆ, ಹೌದು. ಓಕೆ, ಓಕೆ. ನೆಕ್ಸ್ಟು ಓಕೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿ. ಕಡಲೆ ಹಿಟ್ಟಲ್ಲ? ಓಕೆ. 3 ಸ್ಪೂನ್ ಆಗೋಷ್ಟು. ಎಷ್ಟು? 2 ಮೂರು ಸ್ಪೂನ್ ಅಲ್ಲ? ಓಕೆ. ನೀರೇನು ಆ್ಯಡ್ ಮಾಡಲಿಕ್ಕೆ ಅಂತಿಲ್ಲ? ಇಲ್ಲ ಇಲ್ಲ, ಎಲ್ಲ ಇದರಲ್ಲೇ. ಮತ್ತು ಪೊಟೆಟೊದಲ್ಲಿ ಸ್ವಲ್ಪ ಬೆಂದಿರುತ್ತೆ, ಅದ್ರಲ್ಲಿ ಕೂಡ ನೀರು ಇರುತ್ತಲ್ಲ? ನೀರಿನ ಇರುತ್ತೆ. ಓಕೆ. ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕಿ. ಚಿಲ್ಲಿ ಫ್ಲೇಕ್ಸ್ ಅಲ್ಲ? ಹಾಂ. ಖಾರಕ್ಕೆ? ಹಾಂ. ಓಕೆ. ಆನಂತರ ಹಸಿಮೆಣಸು ಹಾಕ್ತೇನೆ. ಹಸಿಮೆಣಸು? ಹಾಂ, ಓಕೆ. ಖಾರಕ್ಕೆ ಹಸಿಮೆಣಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀರಲ್ಲ? ಓಕೆ. ಆನಂತರ ಕರಿಬೇವು. ಕರಿಬೇವಲ್ಲ? ಹಾಂ. ಕರಿಬೇವನ್ನ ನೀವು ಕರೆಕ್ಟಾಗಿ ಕಟ್ ಮಾಡಿದ್ದೀರಾ ಚಿಕ್ಕದಾಗಿ? ಹೌದೌದು. ಓಕೆ. ಚಿಕ್ಕ ಕಟ್ ಮಾಡಿದರೆ ಒಳ್ಳೆಯದು. ಹ್ಞೂ. ಆಮೇಲೆ ಶುಂಠಿ, ಉದ್ದ ಶುಂಠಿಯನ್ನು ಸ್ವಲ್ಪ ಗುದ್ದಿಕೊಂಡಿದ್ದೀರಾ ಅಂತಲ್ಲ? ಹೌದು. ಆಮೇಲೆ ಕೊತ್ತಂಬರಿ ಸೊಪ್ಪಲ್ಲ? ಓಕೆ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀರಾ? ಓಕೆ. ನೆಕ್ಸ್ಟು ಹಾಂ, ಖಾರದ ಪುಡಿ ಅಲ್ಲ? ನೀವು ಖಾರಕ್ಕೆ ಈಗ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಹಸಿಮೆಣಸು, ಆಮೇಲೆ ಮೆಣಸು ನೋಡಿ. ಹೌದು. ಓಕೆ. ಸ್ವಲ್ಪ ಹಾಕ್ಕೊಂಡಿದ್ದೀರಲ್ಲ? ಚೂರು. ಓಕೆ. ಚೂರು ಗರಂ ಮಸಾಲೆ. ಓಕೆ. ಒಂಚೂರು ಅರಿಶಿಣ ಪುಡಿ ಅಲ್ಲ? ಹಾಂ. ಓಕೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀರಾ? ಓಕೆ. ಈ ಥರ ಪೊಟೆಟೊ ಎಲ್ಲ ಇದ್ದಾಗ ಜೀರಿಗೆ ಹಾಕಿದರೆ ಒಳ್ಳೆಯದಲ್ಲ? ಹಾಂ. ಲಾಸ್ಟು ಹಾಂ, ಉಪ್ಪು. ರುಚಿಗೆ ಅಷ್ಟು ಉಪ್ಪಲ್ಲ? ಹಾಂ, ಉಪ್ಪು ಹಾಕ್ತೇನೆ. ಓಕೆ. ಉಪ್ಪು ಹಾಕೊಳ್ಳುವಾಗ ಸ್ವಲ್ಪ ನೋಡ್ಕೊಳ್ಬೇಕು. ಹೌದು, ನೋಡ್ಕೋಬೇಕು. ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕಲ್ಲ? ಇವಾಗ ಇರೋದು ಟಾಸ್ಕ್ ಅಲ್ಲ? ಹೌದು. ಆಯಿತು, ಫಿನಿಶ್. ಓಕೆ. ನಾವು ಇದು ಆಗುವಾಗ ತವಾವನ್ನು ಬಿಸಿಗಿಡುವುದಾ? ಹಾಂ, ಬಿಸಿಗಿಡಿ. ಓಕೆ. ಎಸ್ ಮ್ಯಾಮ್, ನೀವು ಮನೆಯಲ್ಲೆಲ್ಲ ಹೇಗೆ, ವೆಜ್ಜಾ ನಾನ್ ವೆಜ್ಜಾ? ಎರಡು ಇದೆಯಲ್ಲ? ಹಾಂ. ಮಂಗಳೂರು ಅಂತ ಬಂದ ಮೇಲೆ ನೀವು ಈಗ ಫಿಶ್ ಅದೆಲ್ಲ ಅಂದರೆ ನಮ್ಮದು ಕುಂದಾಪುರ ಅಲ್ಲ, ಅಲ್ಲಿ ಯಾವಾಗ ನೋಡಿದ್ರೆ ಮೀನುಗಳೇ ಇರೋದು. ಯಾವಾಗಲೂ ಮೀನು ಇರುತ್ತಲ್ಲ? ಓಕೆ. ಕುಂದಾಪುರದಲ್ಲ ಮೀನು ಜಾಸ್ತಿ ಇರುತ್ತೆ? ಮನೆಗೆ ಬರ್ತದೆ, ಮತ್ತೆ ಹಾಂ, ಅದು ಫ್ರೆಶಲ್ಲಿ ಸಿಗುತ್ತೆ. ಫ್ರೆಶ್ ಆಗಿ ಸಿಗುತ್ತೆ. ಸೊ ಮಂಗಳೂರಲ್ಲಿ ಕೂಡ ಸೇಮ್ ಸಿಗುತ್ತೆ? ಹೌದೌದು. ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆಯಲ್ಲ? ಓಕೆ. ತವಾ ಕೂಡ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಎಣ್ಣೆ ಹಾಕಬೇಕು. ಆಯಿಲ್ ಹಾಕ್ತದಾ? ಹಾಂ. ತಗೊಳ್ಳಿ. ಸ್ವಲ್ಪ ಸಾಕಾ? ಓಕೆ. ಹಾಂ, ಈಗ ಕಟ್ಲೆಟ್ ಮಾಡುವಾಗ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತಲ್ಲ? ಅದೇ. ಓಕೆ. ನೆಕ್ಸ್ಟು ಆಯಿಲ್ನ ಕೈಯಲ್ಲಿ. ಹಾಂ, ಇಲ್ಲದ್ರೆ ಪೊಟ್ಯಾಟೊ ಎಲ್ಲ ಕೈಗೆ ಹಿಡಿತದೆ? ಹೌದೌದು. ಮತ್ತು ಆಲ್ರೆಡಿ ಕಡಲೆ ಹಿಟ್ಟೆಲ್ಲ ಹಾಕಿದ್ರಾ? ಹಾಂ. ಓಕೆ, ಹಾಕ್ತೇನೆ. ಓಕೆ. ಓಕೆ. ಆ್ಯಕ್ಚುಲಿ ಪೊಟ್ಯಾಟೊ ಎಲ್ಲ ಬೇಯಿಸಿದ ಕಾರಣ ಜಾಸ್ತಿ ಮೇಲ್ಗಡೆಯಿಂದ ಫ್ರೈ ಆದರೆ ಆಗಲ್ಲ.
ಸ್ವಲ್ಪ ಟರ್ನ್ ಮಾಡೋಣ. ಓಕೆ, ಸ್ವಲ್ಪ ಕಲರ್ ಬ್ರೌನ್ ಬರಬೇಕು. ಕಲರ್ ಬ್ರೌನ್ ಬರಬೇಕಲ್ಲ? ಹೌದು. ಕಟ್ಲೆಟ್ ಅಂದಾಗ ಎಲ್ಲ ಕರೆಕ್ಟಾಗಿ ಬೇಯಬೇಕಲ್ಲ? ಅದೇ ನೀವು ಹೇಳಿದ್ರಿ ನಾನ್ ವೆಜ್ ಎಲ್ಲ ಜಾಸ್ತಿ ಮನೇಲಿ ಹಾಗೆಲ್ಲ ಹೆಚ್ಚಾಗಿ ಸಂಡೇನೆ ಮಾಡೋದು. ಸಂಡೇ ಮಾಡೋದಲ್ಲ? ಮಕ್ಕಳಿಗೆಲ್ಲ ನಾನ್ ವೆಜ್ ಎಲ್ಲ ಇಷ್ಟನಾ? ಇಷ್ಟ. ಓಕೆ. ಏನು ಮಾಡ್ತಿದ್ದೆ ಮಕ್ಕಳು? ಸ್ಟಡಿ? ಮಗ 5th ಸ್ಟ್ಯಾಂಡರ್ಡು, ಹಾಂ, ಮಗಳು LKG. ಓಕೆ. ಈಗ ನೀವು ಚಿನ್ನದ ಇದು ವರ್ಕ್ ಅದು ಇದೆಲ್ಲ ಹೇಳಿದ್ರು, ಅದರ ನಡುವಲ್ಲಿ ಈಗ ಈ ಥರ ಅಡುಗೆ ಎಲ್ಲ ಮಾಡಲಿಕ್ಕೆ ಹೇಗೆ ಟೈಮ್ ಸಿಗ್ತದೆ? ಟೈಮ್ ಮನೆಗೆ ಹೋಗಿ ಮಾಡೋದು. ಮನೆಗೆ ಹೋಗಿ ಮಾಡೋದಲ್ಲ? ಟೈಮ್ ಹೇಗೆ ಹೋದ್ರೆ ಸಿಗುತ್ತೆ. ಎಸ್ಪೆಷಲಿ ನನಗೆ ಮದುವೆ ಮುಂಚೆ ಅಡುಗೆ ಬರ್ತಾ ಇರಲಿಲ್ಲ. ಹಾಂ, ಮದುವೆ ಅಂತ ಅಡುಗೆ ಬರ್ತಿರಲಿಲ್ಲ? ಹಾಗಾದರೆ ನಿಮಗೆ ಮದುವೆ ಆದ ಟೈಮಲ್ಲೆಲ್ಲ ಮನೆಯಲ್ಲಿ ನಂದು ಅಡುಗೆ ಮಾಡಿ? ಆ್ಯಕ್ಚುಲಿ ಗುರು ನಂದು ಮಾವ. ಹಾಂ, ಅಡುಗೆದಾ? ಓಕೆ. ಅವರು ಸ್ಟಾರ್ಟಿಂಗ್ ಅವ್ರು ಒಳ್ಳೆ ಅಡುಗೆ ಮಾಡ್ತಾರೆ. ವೆಜ್ಜಲ್ಲಿ ಎಕ್ಸ್ಪೋರ್ಟ್ ಅವರು, ಪ್ಯೂರ್ ವೆಜ್ ಆ್ಯಕ್ಚುಲಿ. ಹಾಂ, ಓಕೆ. ಹಾಂ, ಮಾವ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸ್ಟಾರ್ಟಿಂಗ್ ಅವರೇ ನನಗೆ ಗುರು, ಅಡುಗೆ ಹೇಳಿ ಕೊಟ್ಟದ್ದು ಅವರೇ. ಹೌದಲ್ಲ? ಹಾಂ. ಹಾಗಾಗಿ ಮದುವೆ ಆದ ನಂತರ ನೀವು ಅಡುಗೆ ಕಲ್ತೀವಿ ಅಂತ ಹೇಳ್ಬೋದಲ್ಲ? ಹೌದೌದು. ಓಕೆ. ಓಕೆ, ಈ ಕಲರ್ ಬರಬೇಕು, ಬ್ರೌನಿಶ್. ಹಾಂ, ಬ್ರೌನಿಶ್ ಬರಬೇಕಲ್ಲ? ನಮಗೆ ಆಲೂಗಡ್ಡೆ ಕಟ್ಲೆಟ್ಗೆ ಅವಲಕ್ಕಿ ಹಾಕಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತ ಕಾಣುತ್ತೆ. ಹೌದಾ? ಹಾಂ, ಇಲ್ಲದ ನಾವು ರುಚಿ. ಹಾಂ, ಚೆನ್ನಾಗಿ ಬರುತ್ತಲ್ಲ? ಅದೇ. ಓಕೆ, ಆಗಿದೆ ಇವಾಗ. ಆಲ್ಮೋಸ್ಟ್ ರೆಡಿ ಅಂತ ಅಲ್ಲ? ಹಾಂ. ಎಸ್. ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ. ಬಿಸಿ ಬಿಸಿಯಾದಂಥ ಕಟ್ಲೆಟ್ ರೆಡಿ. ಓಕೆ, ಇನ್ನು ಸರ್ವ್ ಮಾಡೋ ಟೈಮ್ ಅಲ್ಲ? ಎಸ್. ಸಾಸ್ ಜೊತೆ ಹಾಂ, ಓಕೆ. ಚೆನ್ನಾಗಿರುತ್ತೆ. ಸಾಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತಲ್ಲ? ಸಂಜೆ ಹೊತ್ತು ಚೆನ್ನಾಗ್ತದೆ. ಹಾಂ, ಓಕೆ. ಬಿಸಿ ಬಿಸಿಯಾದ ರೆಡಿ ಆಲೂ ಕಟ್ಲೆಟ್ ರೆಡಿ ಅಲ್ಲ? ಓಕೆ, ಗಮನವಾಗಿ ಕಾಣ್ಕೊಂಡು, ಅಂದರೆ ಈಗ ಇದರ ಜೊತೆ ಸಾಸಲ್ಲಿ ಬೇಕಾದ್ರೆ ತಗೊಳ್ಬೋದು ಅಂತಲ್ಲ? ಸೂಪರ್ ಆಗ್ತದೆ ಕಾಂಬಿನೇಷನ್. ಚೆನ್ನಾಗಿರುತ್ತಲ್ಲ? ನೀವು ಹೇಳುವಾಗಲೇ ಗಮನ ಕಾಣ್ಕೊಂಡು ಸಾಸ್ ಸೂಪರ್ ಆಗ್ತದೆ. ಹೌದೌದು. ಈವ್ನಿಂಗ್ ಟೈಮಲ್ಲೆಲ್ಲ ಈ ಥರ ಒಂದು ಟೀ ಜೊತೆ ಇದೆಲ್ಲ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡೋದಲ್ಲ? ಓಕೆ, ಟೇಸ್ಟ್ ನೋಡೋಲಾಗುತ್ತೆ ಈಗ? ಓಕೆ. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಪೊಟೆಟೊ ಕಟ್ಲೆಟ್ ರೆಡಿ ಮಾಡಿಕೊಡ್ತಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಲೂಗಡ್ಡೆ ಕಟ್ಲೆಟ್ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ದಪ್ಪ ಅವಲಕ್ಕಿಯನ್ನು ತೊಳೆದು ಸೋಸಿಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ನೆನೆಸಿದ ಅವಲಕ್ಕಿ, ಚಿಲ್ಲಿ ಫ್ಲೇಕ್ಸ್, ಹೆಚ್ಚಿದ ಹಸಿಮೆಣಸು, ಕರಿಬೇವು, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಅರಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ವಡೆ ರೀತಿ ತಟ್ಟಿಕೊಂಡು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಆಲೂಗಡ್ಡೆ ಕಟ್ಲೆಟ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿಯಾಗಿದೆ. ಒಂದು ಕಟ್ಲೆಟ್ ಮತ್ತು ಇನ್ನೊಂದು ಸ್ವೀಟ್. ಇದು ಯಾವ ಲಾಡು ಹೇಳಿದ್ದು? ಕ್ಯಾಲ್ಸಿಯಂ ಲಡ್ಡು ಅಲ್ಲ? ಯಾವ್ದು ನೋಡು ಫಸ್ಟ್ ಟೇಸ್ಟ್? ಸ್ವೀಟಿಂದ ತಗೊಳ್ಳು ಅಂತಿದೆ. ಓಕೆ, ಎಲ್ಲ ಕಡೆ ಸ್ವೀಟ್ ಲಾಸ್ಟ್ ತಗೊಳ್ತಾರೆ, ನಾವು ಇವತ್ತು ಸ್ಪೆಷಲ್ ಆಗಿ ಸ್ವೀಟ್ ಫಸ್ಟ್ ತಗೊಳ್ಳೋಣ. ಓಕೆ, ತಗೊಳ್ಳಿ. ಎಸ್, ಸ್ಮೂತಾಗಿ ಉಂಟು ಮಾತ್ರ ಆ್ಯಕ್ಚುಲಿ. ನೀವು ಎಳ್ಳು ಹಾಕಿದ್ರಲ್ಲ? ಎಳ್ಳು ನೋಡುವಲ್ಲಿ ಹಾಕಿದ ಕಣ, ಬಾಯಿಗೆ ಒಂದೊಂದು ಎಳ್ಳು ಹಾಕಿದಕ್ಕಾಗ ಗಮದಾಗಿತ್ತು. ಈ ಥರ ಸ್ವೀಟ್ ಮಾಡಿಕೊಟ್ರೆ ಕ್ಯಾಲ್ಸಿಯಂ ಕೂಡ ಹೇಳಿದ್ರು, ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿ ಕೂಡ ರುಚಿ ಚೆನ್ನಾಗಿರುತ್ತೆ. ಈಗ ಸ್ಪೆಷಲಾಗಿ ಕಟ್ಲಿಕ್ಕಲ್ಲ? ಓಕೆ, ತಗೊಳ್ಳಿ. ಈ ಥರ ಸಾಸ್ ಜೊತೆ ಡಿಪ್ ಮಾಡಿ ತಗೊಳ್ಬೇಕಲ್ಲ? ಹಾಂ, ಆ್ಯಕ್ಚುಲಿ ಇದು ಬಿಸಿ ಬಿಸಿ ಆದರೆ ಇನ್ನೂ ಚೆನ್ನಾಗಿ ಉಂಟಲ್ಲ? ಗಮನಗೊಂಡು ಅದು ನೀವು ಹೇಳಿದ್ರಿ ಸಾಸ್ ಜೊತೆ ತಗೊಳ್ಬೋದು ಅಂತ. ಇಲ್ಲಾಂದ್ರೂ ಕೂಡ ಹಾಗೆ ತಗೊಳ್ಬೋದು. ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕೆಲವರೆಲ್ಲ ಹೇಗೆ ತಿಳಿದ್ರೆ ಈ ಥರ ಕಟ್ಲೆಟ್ ಮಾಡುವಾಗ ಜಾಸ್ತಿ ಅದನ್ನು ಫ್ರೈ ಮಾಡ್ತಾರೆ, ಬಟ್ ಇಷ್ಟು ಹದ ಫ್ರೈ ಆದರೆ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿ ಬಂದಿದೆ ನಮ್ಮ 2 ಡಿಶ್ ಕೂಡ ಟೇಸ್ಟ್ ಆಗಿದೆ, ಗಮನಾಗಿದೆ. ಫಸ್ಟ್ ಟೈಮ್ ನಮ್ಮ ಸುರುಚಿ ಅಡುಗೆ ಒಂದು ಚೆನ್ನಾಗಿ ಮಾಡಿದರೆ ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಖುಷಿ ಆಯಿತಾ? ಓಕೆ, ನಮ್ಮ ಸುರುಚಿ ಅಡುಗೆ ಮನೆ ಒಂದು 2 ಡಿಶ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ರಸಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಕ್ಯಾಲ್ಸಿಯಂ ಲಡ್ಡು ಮತ್ತು ಸ್ಪೆಷಲಾಗಿ ಪೊಟೆಟೊ ಕಟ್ಲೆಟ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೊಂದು ಸಚಿವನೆಯಲ್ಲಿ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.